ನಮಸ್ಕಾರ. ನಟ ನಟಿಯರು ಅಂದ್ಮೇಲೆ ರೂಮರ್ಸ್ ಕಾಮನ್. ಅದರಲ್ಲೂ ಅವರು ಒಬ್ಬರ ಜೊತೆ ಸುತ್ತಾಡಿದ್ರು ಮತ್ ಯಾರ್ದೋ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ ಅನ್ನೋ ವದಂತಿಗಳೆಲ್ಲ ತೀರಾ ಸಾಮಾನ್ಯ. ಬಣ್ಣದ ಲೋಕದಲ್ಲಿ ಅದು ದೊಡ್ಡ ವಿಷಯ ಅನ್ನಿಸಿಕೊಳ್ಳುವುದೇ ಇಲ್ಲ. ಸೆಲೆಬ್ರಿಟಿ ಅಂದಮೇಲೆ ಅವರಿಗೆ ಲಕ್ಷಾಂತರ ಜನರ ಅಭಿಮಾನಿಗಳಿರ್ತಾರೆ. ಅದರಲ್ಲೂ ಈಗಿನ ಸೋಷಿಯಲ್ ಮೀಡಿಯಾದಿಂದಾಗಿ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ನಟಿಯರ ಪ್ರತಿ ನಡೆ ನುಡಿಯನ್ನ ಗಮನಿಸ್ತಾ ಇರ್ತಾರೆ. ಅವರ ಡ್ರೆಸ್, ಹೇರ್ ಸ್ಟೈಲ್, ಆಕ್ಸೆಸರೀಸ್ ಎಲ್ಲಿಗೆ ಹೋದ್ರು, ಎಲ್ಲಿಗೆ ಬಂದ್ರು ಅನ್ನೋದನ್ನ ಫ್ಯಾನ್ಸ್ಗಳು ನೆನಪಿಟ್ಟುಕೊಂಡಿರ್ತಾರೆ. ಆದ್ರೆ ಅದೇ ಕೆಲವೊಮ್ಮೆ ಎಡವಟ್ಟಿಗೆ ಕಾರಣವಾಗುತ್ತದೆ. ಸದ್ಯ ನಟಿ ರಶ್ಮಿಕಾ ಮಂದಣ್ಣ ವಿಚಾರದಲ್ಲಿ ಆಗಿರೋದು ಕೂಡ ಅದೇ. ಇತ್ತೀಚೆಗೆ ರಶ್ಮಿಕಾ ಮಂದಣ್ಣ ಅವರು ಮಾಲ್ಡೀವ್ಸ್ ಪ್ರವಾಸದಲ್ಲಿದ್ದರು. ಅವರು ನೀಲಿ ನೀರಿನ ನಡುವೆ ಕುಳಿತಿರುವಂತಹ ಫೋಟೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ರು. ಈಜುವ ಕೊಳದ ಪಕ್ಕದಲ್ಲಿ ಕುಳಿತಿರುವ ಚಂದದ ಚಿತ್ರದಲ್ಲಿ ಅವರು ಕನ್ನಡಕ ಒಂದನ್ನ ಧರಿಸಿ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ರು. ಫೋಟೋದಲ್ಲಿ ತೇಲುವ ಬ್ರೇಕ್ಫಾಸ್ಟ್ ಬ್ಯಾಸ್ಕೆಟ್ನಲ್ಲಿದ್ದ ಹೂವೊಂದನ್ನ ಹಿಡಿದುಕೊಂಡು ಪೋಸ್ ನೀಡಿದ್ರು. ರಶ್ಮಿಕಾ ಅವರ ಈ ಪೋಸ್ಟ್ಗೆ ನೆಟ್ಟಿಗರು ಸಾಕಷ್ಟು ಕಾಮೆಂಟ್ ಮಾಡಿದ್ದಾರೆ. ಅಭಿಮಾನಿಗಳು ಕಾಮೆಂಟ್ ಸೆಕ್ಷನ್ನಲ್ಲಿ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಒಬ್ಬರು ಈ ಚಿತ್ರವನ್ನ ವಿಜಯ್ ದೇವರಕೊಂಡ ಕ್ಲಿಕ್ ಮಾಡಿದ್ದಾರೆಯೇ ಅಂತ ಕೇಳಿದ್ದಾರೆ. ಮತ್ತೊಬ್ಬ ಅಭಿಮಾನಿ, ನಾನು ವಿಜಯ್ ದೇವರಕೊಂಡ ಅವರೊಂದಿಗೆ ಇದೇ ಕನ್ನಡಕವನ್ನ ನೋಡಿದ್ದೇನೆ ಎಂದು ಬರೆದಿದ್ದಾರೆ. ಮತ್ತೊಬ್ಬರು, ನೀವು ವಿಜಯ್ ದೇವರಕೊಂಡ ಅವರ ಕನ್ನಡಕವನ್ನ ದೋಚಿದ್ದೀರಾ ಎಂದು ಹೇಳಿದ್ದಾರೆ. ಇನ್ನೊಬ್ಬರು, ನಿನ್ನೆ ಏರ್ಪೋರ್ಟ್ನಲ್ಲಿ ಇದೇ ಸನ್ ಗ್ಲಾಸ್ ಅನ್ನ ವಿಜಯ್ ದೇವರಕೊಂಡ ಧರಿಸಿದ್ದನ್ನ ನೋಡಿದ್ದೇನೆ, ಅಂದ್ರೆ ನೀವಿಬ್ರು ಮಾಲ್ದೀವ್ಸ್ ನಲ್ಲಿ ಇದ್ದೀರಾ ಎಂದು ಟ್ವಿಟರ್ನಲ್ಲಿ ಕಾಲೆಳೆದಿದ್ದಾರೆ. ಕಿರಿಕ್ ಪಾರ್ಟಿ ಸಿನಿಮಾದಿಂದ ಸಿನಿ ಕೆರಿಯರ್ ಆರಂಭಿಸಿದ ರಶ್ಮಿಕಾ ಈಗ ಬಹುಭಾಷಾ ತಾರೆಯಾಗಿ ಹೊರಹೊಮ್ಮಿದ್ದಾರೆ. ಆದರೂ ಕೂಡ ಆಗೊಮ್ಮೆ ಈಗೊಮ್ಮೆ ಎಡವಟ್ಟುಗಳಿಂದಲೇ ಸುದ್ದಿಯಾಗ್ತಿದ್ದಾರೆ. ಕಿರಿಕ್ ಸುಂದ್ರಿ ಏನ್ ಮಾಡಿದ್ರು ಒಂದು ಕಿರಿಕ್ ಆಗುತ್ತೆ, ಇಲ್ಲ ಕ್ಲಿಕ್ ಆಗುತ್ತೆ ಅನ್ನೋದು ಅವರ ಫ್ಯಾನ್ಸ್ಗಳ ಅಭಿಪ್ರಾಯ. ಇದಕ್ಕೆ ನೀವೇನಂತೀರಾ?